ಉಡುಪಿ ತಾಲೂಕಿನಲ್ಲಿರುವ ಜಡ್ಡು ಗ್ರಾಮ ಸಮರ್ಪಕ ರಸ್ತೆ ಸೌಲಭ್ಯದಿಂದ ವಂಚಿತವಾಗಿದ್ದು, ಇಲ್ಲಿರುವ ಮಣ್ಣಿನ ರಸ್ತೆ ಮಳೆ ಬಂದಾಗ ರಾಡಿ ಎದ್ದು ಸಂಚಾರಕ್ಕೆ ದುಸ್ಥಿರವಾಗಿದೆ. ಈ ಗ್ರಾಮದ ಜನರು ತಮ್ಮ ಊರಿಗೆ ಬರಬೇಕಾದರೆ 4 ಊರುಗಳನ್ನು ಸುತ್ತಾಟ ಮಾಡಿಕೊಂಡು ಬರುವ ಪರಿಸ್ಥಿತಿಯು ಎದುರಾಗಿದೆ. ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದಂತೆ ಎಂದು ಜನನಾಯಕರು ಆಗಾಗ ವೇದಿಕೆಯಲ್ಲಿ ಹೇಳುತ್ತಲೇ ಇರುತ್ತಾರೆ. ಆದರೆ ತಂತ್ರಜ್ಞಾನದ ಈ ಯುಗದಲ್ಲೂ ಅದೆಷ್ಟೋ ಗ್ರಾಮಗಳಿಗೆ ಮೂಲಸೌಕರ್ಯ ಎಂಬುದು ಮರೀಚಿಕೆಯಾಗಿದೆ. ಉಡುಪಿ ತಾಲೂಕಿನಲ್ಲಿರುವ ಜಡ್ಡು ಗ್ರಾಮ ಸಮರ್ಪಕ ರಸ್ತೆ ಸೌಲಭ್ಯದಿಂದ ವಂಚಿತವಾಗಿದ್ದು, ಇಲ್ಲಿರುವ ಮಣ್ಣಿನ ರಸ್ತೆ ಮಳೆ ಬಂದಾಗ ರಾಡಿಯಾಗಿ ಸಂಚಾರವೇ ದುಸ್ತರವಾಗುತ್ತದೆ. ಕೋಡಿಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಡ್ಡು ಗ್ರಾಮಕ್ಕೆ ಸೂಕ್ತ ಸಂಪರ್ಕ ರಸ್ತೆ ಇಲ್ಲ. ಪಟ್ಲದಿಂದ ಜಡ್ಡು ಗ್ರಾಮ ಹೆಬ್ಬಾಗಿಲು ಒಂಟಾರು ಮಾರ್ಗವಾಗಿ ಪೆರ್ಣಂಕಿಲ ದೇವಸ್ಥಾನಕ್ಕೆ ಸಾಗುವ ರಸ್ತೆ ಇದು. ಈ ಮಾರ್ಗದಲ್ಲಿ ಆರಂಭ ಮತ್ತು ಕೊನೆಯಲ್ಲಿ ಡಾಂಬರ್ ರಸ್ತೆ ಇದೆ. ಮಧ್ಯದಲ್ಲಿರುವ ಜಡ್ಡು ಗ್ರಾಮದ ವ್ಯಾಪ್ತಿಯಲ್ಲಷ್ಟೇ ಮಣ್ಣಿನ ರಸ್ತೆ ಇದೆ. ಮಳೆಗಾಲ ಆರಂಭವಾಯಿತೆಂದರೆ ಜಡ್ಡು ಗ್ರಾಮದ ಜನರ ಗೋಳು ಹೇಳತಿರದು. ಕೆಂಪು ಮಣ್ಣಿನ ರಸ್ತೆಯಾಗಿದ್ದರಿಂದ ಕೆಸರು ಗದ್ದೆಯಂತಾಗುತ್ತದೆ. ಯಾವುದೇ ವಾಹನಗಳು ಮಳೆಗಾಲದ 3 ತಿಂಗಳ ಕಾಲ ಈ ಗ್ರಾಮದತ್ತ ಸುಳಿಯುವುದೂ ಇಲ್ಲ. ನಡೆಯಲು ಆಗದ ರೀತಿಯಲ್ಲಿ ಮಣ್ಣಿನ ರಸ್ತೆ ಹದಗೆಡುತ್ತದೆ. ಈ ಭಾಗದಲ್ಲಿ 4 ಶಾಲೆಗಳಿದ್ದು ಮಕ್ಕಳನ್ನು ಕೊಂಡೊಯ್ಯಲು ಈಗ ಶಾಲಾ ವಾಹನವು ಗ್ರಾಮದತ್ತ ಬರುತ್ತಿಲ್ಲ. ಹೀಗಾಗಿ ಜಡ್ಡು ಗ್ರಾಮದ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಗುಂಡುಪಾದೆ, ಪೆರ್ಣಂಕಿಲ, ಕೋಡಿಬೆಟ್ಟು, ಹಿರಿಯಡ್ಕದತ್ತ ಸಾಗಿ 10 ಕಿಲೋಮೀಟರ್ ಸುತ್ತು ಬಳಸಿ ತೆರಳಬೇಕಿದೆ. ಊರಿನಲ್ಲಿರುವ ಉದ್ಯೋಗಿಗಳು ಪಟ್ಲದವರೆಗೆ 2 ಕಿಲೋಮೀಟರ್ ನಡೆದು ಹೋಗಿ ಬಸ್ ಹತ್ತಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಮಾತನಾಡಿದ ಸ್ಥಳೀಯರಾದ ರಾಮದಾಸ್ ಪ್ರಭು ಅವರು, ಪಟ್ಲಬೈಲು ಗ್ರಾಮದಲ್ಲಿ ಸೇತುವೆ ಕಾಮಗಾರಿಯಿಂದ ಸಂಪರ್ಕ ಕಡಿತವಾಗಿದೆ. ಇತ್ತ ಜಡ್ಡು ಗ್ರಾಮದ ರಸ್ತೆ ಮಳೆಯಿಂದಾಗಿ ಕೆಸರು ಗದ್ದೆಯಂತಾಗಿದೆ. ನಾವು ಸಂಚಾರ ಮಾಡುವುದಾದರೂ ಹೇಗೆ? ಪ್ರತಿ ವರ್ಷ 5 ರಿಂದ 10 ಮೀಟರ್ ಮಾತ್ರ ಕಾಂಕ್ರೀಟ್ ರಸ್ತೆ ಮಾಡುತ್ತಾರೆ. ಕೇವಲ 700 ಮೀಟರ್ ಉದ್ದದ ರಸ್ತೆ ಇದಾಗಿದ್ದು 20 ವರ್ಷವಾದರೂ ಡಾಂಬರ್ ಹಾಕಿಲ್ಲ. ಜಡ್ಡು ಕೆರೆ ಮುಂಭಾಗದ ರಸ್ತೆಯಲ್ಲಿ ನಡೆಯಲು ಆಗದು. ನಮ್ಮೂರ ಜನರ ಗೋಳು ಕೇಳುವವರಿಲ್ಲ ಎಂದರು. ಸರಿಯಾದರೂ ನಾವು ಇಲ್ಲಿ ಮನೆಯಿಂದ ಹೊರಗೆ ಹೋಗುವಾಗಿಲ್ಲ. ಈಗ ಈ ರಸ್ತೆನೂ ನಮ್ಮ ಸಂಪರ್ಕ ಕಡಿತ ಆಗಿದೆ, ಆ ರಸ್ತೆನೂ ಕಡಿತ ಆಗಿದೆ. ಈಗ ನಾವು ಹೋಗೋದಿದ್ರು ಇಲ್ಲಿಂದ ಗುಂಡುಪಾದೆ ಹೋಗಿ, ಗುಂಡುಪಾದೆಯಿಂದ ಪೆರ್ಣಂಕಿಲ ಹೋಗಿ, ಪೆರ್ಣಂಕಿಲೆಯಿಂದ ಕೊಡಿಬೆಟ್ಟು ಹೋಗಿ, ಕೊಡಿಬೆಟ್ಟಿಂದ ಹಿರಿಯಡ್ಕ ಹೋಗಬೇಕು. ತುಂಬ ಸುತ್ತಾಗ್ತದೆ. ಒಂದು 10 ಕಿಲೋಮೀಟರ್ ಜಾಸ್ತಿ ನಮಗೆ ಡಿಸ್ಟೆನ್ಸ್ ಆಗ್ತಾ ಉಂಟು ಅದರಿಂದ. ಆಮೇಲೆ ಈಗ ಯಾವುದೇ ಮಕ್ಕಳು ಶಾಲೆಗೆ ಹೋಗುವ ಹಾಗಿಲ್ಲ. ಶಾಲೆಗೆ ಹೋಗಲಿಕ್ಕೆ ಮನೆಯವರು ಅಲ್ಲಿ ಪಟ್ಲ ಬೈಲುವರೆಗೆ ಬಿಟ್ಟು ಬರಬೇಕು. ಆಮೇಲೆ ಈ ಡೈಲಿ ಜಾಬಿಗೆ ಹೋಗುವವರಿಗೆ ಬಸ್ ಬರ್ತಾ ಇಲ್ಲ ಪಟ್ಲದವರೆಗೆ. ಪಟ್ಲದ ಬಸ್ಸು ಸುಮಾರು 2 ಕಿಲೋಮೀಟರ್ ದೂರ ನಿಲ್ತಾ ಉಂಟು. ಅವರಿಗೆ ತುಂಬ ತೊಂದರೆ ಆಗ್ತಾ ಉಂಟು ಜಾಬಿಗೆ ಹೋಗಲಿ. ಸಣ್ಣ ಪುಟ್ಟ ಕೆಲಸ ಮಣಿಪಾಲ, KMC, MIT ಇಂಥ ಎಲ್ಲ ಸಣ್ಣ ಸಣ್ಣ ಉದ್ಯೋಗ ಇದ್ದವರು ಅಲ್ಲಿ ಹೋಗುವ ಹಾಗಿಲ್ಲ, ಬರುವ ಹಾಗಿಲ್ಲ. ಒಂದು ರಿಕ್ಷಾದ ವ್ಯವಸ್ಥೆ ಎಲ್ಲ, ರಿಕ್ಷಾಸು ಸಿಗುವುದಿಲ್ಲ, ಲಿಮಿಟೆಡ್ ಎಲ್ಲ ಸೋರ್ಸಸ್ ಇರುವುದಿಲ್ಲ. ಆಮೇಲೆ ಈ ಯಾರಾದರೂ ಎಮರ್ಜೆನ್ಸಿ ಏನಾದರೂ ಹಾಸ್ಪಿಟಲ್ ತುರ್ತು ಸೇವೆ ಬೇಕಿದ್ರೆ ಅವರಿಗೆ ಇಲ್ಲಿ ಆಂಬುಲೆನ್ಸ್ ಬರುವ ಹಾಗಿಲ್ಲ, ಇಲ್ಲಿ ಹೋಗುವ ಹಾಗಿಲ್ಲ, ಯಾರೂ ಬರುವ ಹಾಗಿಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಶಾಸಕರು ಗಮನ ಹರಿಸಿ ಬಂದು ಸ್ವತಃ ಇಲ್ಲಿ ಬಂದು ಪರಿಶೀಲನೆ ಮಾಡಿ, ಈ ರಸ್ತೆಯನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗ. ಇನ್ನೊಬ್ಬ ಸ್ಥಳೀಯರು ಮಾತನಾಡಿ, ಈ ರಸ್ತೆಯ ದುಸ್ಥಿತಿಯ ಬಗ್ಗೆ ಶಾಸಕರ ಗಮನಕ್ಕೂ ತಂದಿದ್ದೇವೆ. ಆದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಗೋಳನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಡುಪಿ.